ಡಾಕ್ಟರ್ ಶಿವರಾಮ್ ಕಾರಂತರ ರಂಗಪ್ರಯೋಗ ಶಾಲೆ ಎಂದೇ ಪರಿಚಿತವಾಗಿರುವ ಪುತ್ತೂರು ನಗರದ ನೆಲ್ಲಿಕಟ್ಟೆ ಎಂಬಲ್ಲಿನ 156 ವರ್ಷಗಳ ಇತಿಹಾಸವಿರುವ ನೆಲ್ಲಿಕಟ್ಟೆ ಸರ್ಕಾರಿ ಶಾಲೆಯ ಕಟ್ಟಡವನ್ನು ಭಾನುವಾರ ನೆಲಸಮಗೊಳಿಸಲಾಯಿತು. ಈ ಶಾಲಾ ಕಟ್ಟಡಕ್ಕೆ ಒಂದು ಭವ್ಯ ಇತಿಹಾಸವಿತ್ತು. ಇದು ಪುತ್ತೂರಿನ ಮೊದಲ ಶಾಲೆ ಎಂದೇ ಗುರುತಿಸಿಕೊಂಡಿತ್ತು. ಸಾವಿರಾರು ಮಂದಿಗೆ ಶಿಕ್ಷಣ ನೀಡಿದ ಈ ಶಾಲೆ ಕಟ್ಟಡವು ಡಾಕ್ಟರ್ ಕೋಟ ಶಿವರಾಮ ಕಾರಂತರ ರಂಗಭೂಮಿ ಚಟುವಟಿಕೆಯ ಕೇಂದ್ರವಾಗಿತ್ತು. ಲಂಡನ್ ಥಿಯೇಟರ್ ಮಾದರಿಯ ಥಿಯೇಟರ್ ಅವರು ಶಾಲೆಯ ಒಳಗೆ ಕಟ್ಟಿಸಿದರು. ಅವರ ಅನೇಕ ನಾಟಕ ಯಕ್ಷಗಾನಗಳ ಪ್ರಯೋಗ ಇಲ್ಲೇ ನಡೆದಿತ್ತು. ಅಲ್ಲದೆ ಡಾಕ್ಟರ್ ಕಾರಂತರು ಪುತ್ತೂರು ದಸರಾ ನಾಟಕವನ್ನು ಈ ಶಾಲಾ ಆವರಣದಲ್ಲಿ ಆರಂಭಿಸಿದರು. ಈ ಪಾರಂಪರಿಕ ಶಾಲಾ ಕಟ್ಟಡ ಕಳೆದ ಹಲವು ವರ್ಷಗಳಿಂದ ನಾದುರಸ್ತಿಯಲ್ಲಿತ್ತು. ಮಕ್ಕಳ ಕಲಿಕೆಗಾಗಿ ಶಾಲಾ ಕಟ್ಟಡದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಕಟ್ಟಡದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಈ ಕಟ್ಟಡದ ಮುಂಭಾಗದಲ್ಲಿಯೇ ಮಕ್ಕಳ ಆಟದ ಮೈದಾನವಿದೆ. ಇದೀಗ ಮಕ್ಕಳು ಆಟವಾಡುತ್ತಿದ್ದಾಗ ಈ ಕಟ್ಟಡದ ಭಾಗವೊಂದು ಕುಸಿದು ಬಿದ್ದ ಕಾರಣ ಮಕ್ಕಳಿಗೆ ಉಂಟಾಗಬಹುದಾದ ಅಪಾಯವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಇಡೀ ಕಟ್ಟಡವನ್ನು ಕೆಡವಿ ತೆರವು ಮಾಡಲಾಗಿದೆ. ನಾವು ಐತಾರ ತಾರೀಕು 12/12/2021 ಆದಿತ್ಯವಾರ ಬೆಳಿಗ್ಗೆ 8 ಸಾಧಾರಣ ನೆಲ್ಲಿಕಟ್ಟೆ ಶಾಲೆಯನ್ನು MLA ಅವರ ಒಪ್ಪಿಗೆಯ ಮೇರೆಗೆ ಅದರ ಹಂಚುಗಳನ್ನು ತೆರವುಗೊಳಿಸುವ ಕಾರ್ಯಗಳನ್ನು ಮಾಡುತ್ತಾ ಇದ್ದೆವು. ಹಾಗೆ ಸಾಧಾರಣ ಸ್ವಲ್ಪ ಅರ್ಧದಷ್ಟು ಹಂಚನ್ನು ನಾವು ತೆಗೆಯುವಾಗ ಅರ್ಧ ಹೋದ ನಂತರ ನಮಗೆ ಮತ್ತೆ ಹುಡುಗರು ಸ್ವಲ್ಪ ಹೆದರಲಿಕ್ಕೆ ಶುರು ಮಾಡಿದರು. ಕಾಲಿಟ್ಟುಕೊಂಡು ಹೋದ ಹಾಗೆ ಹಂಚು ತೆಗ್ದಾದ ನಂತರ ನಾವು ಇನ್ನು ಪಕ್ಕಾಸ ಸ್ವಲ್ಪ ಎಬ್ಬಿಸುವ ಅಂತ ಹೇಳುವಾಗ ಒಂದು ಪಕ್ಕಾಸ ನಾವು ಮುಟ್ಟುವಾಗ ಎಲ್ಲ ಸ್ವಲ್ಪ ನಾವು ಉದ್ದಕ್ಕೆ ದಾರವನ ಅಂತ ಹೇಳಿ ಅದು ಜರಿದು ಬಿತ್ತು ಗೋಡೆ. ಆ ಪಕ್ಕಾಸನ ಮತ್ತೆ ಆ ಉರುಂಟಿನ ಕಂಬ ಅಂತ ಹೇಳ್ತಾರೆ, ಕಂಬ ಪಕ್ಕಾಸಿನ ಬಲದಲ್ಲೇ ಇದ್ದದೇ ಹೊರತು ಅದಕ್ಕೆ ಸಿಮೆಂಟ್ ಯಾವುದೇ ರೀತಿಯ ಇದಿಲ್ಲ. ಹಾಗೆ ಪಕ್ಕಾಸು ಬಿದ್ದ ಕೂಡಲೇ ಎಲ್ಲ ಗೋಡೆಗಳು ಜರಿದು ಬಿದ್ದವು. ಹಾಗೆ ಜರಿದು ಬಿದ್ದು ನಾವು ಐತಾರ ಮಾಡಿದ ಕಾರಣ ಮಾರನೇ ದಿವಸ ಸೋಮವಾರ ಮಕ್ಕಳ ಶಾಲೆ ಇರುವ ಕಾರಣ ಮಕ್ಕಳ ಜೀವಾಪಾಯ ಹಾಗೂ ಅವರ ಹಿತದೃಷ್ಟಿಯಿಂದಾಗಿ ನಾವು SDMC ಮತ್ತು STMC ಸದಸ್ಯರು ಸೇರಿ ತುರ್ತಾಗಿ ನಿರ್ಣಯವನ್ನು ಕೈಗೊಂಡು ಆ ಕೆಳಗೆ ಬಿದ್ದಂತ